ಪಡುಬಿದ್ರೆ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ನಿರ್ಧಾರ ಮಾಡುವುದಿದ್ರೂ ಅಧಿಕೃತವಾಗಿ ಎಲ್ಲ ಸದಸ್ಯರ ಸಮಕ್ಷಮದಲ್ಲೇ ಚರ್ಚಿಸಿ ಮಾಡುತ್ತಿದ್ದು, ಏಕಾಏಕಿ ಗ್ರಾಮ ಪಂಚಾಯತ್ ಮುಂಭಾಗ ಗ್ರಾಮೀಣ ಕಾಂಗ್ರೆಸ್ ಹೆಸರಿನಲ್ಲಿ ಪ್ರತಿಭಟನೆಯನ್ನ ನಡೆಸಿ ನನ್ನ ಮೇಲೆ ಮಾಡಲಾದ ಆರೋಪ ಸತ್ಯಕ್ಕೆ ದೂರವಾಗಿದ್ದೆ ಎಂಬುದಾಗಿ ಅಧ್ಯಕ್ಷ ರವಿಶೆಟ್ಟಿ ಸ್ಪಷ್ಟನೆ ನೀಡಿದ್ದಾರೆ. ಪಂಚಾಯತ್ ಕಟ್ಟಡದ ಮುಂಭಾಗದಲ್ಲಿ ವಾಣಿಜ್ಯ ಸಂಕೀರ್ಣ ಕಟ್ಟುವುದರ ಬಗ್ಗೆಯೂ ಆರೋಪ ಮಾಡಲಾಗಿದೆ. ಈ ನಿರ್ಣಯ ಗ್ರಾಮ ಪಂಚಾಯತ್ ಸಭೆಯ ಬಹುಮತದ ನಿರ್ಣಯವಾಗಿದೆ. ಗ್ರಾಮ ಪಂಚಾಯತ್ ಕಟ್ಟಡದ ಮುಂಭಾಗ SLRM ಘಟಕ ನಿರ್ಮಾಣವಾಗಿರುವುದು ಕಳೆದ ಕಾಂಗ್ರೆಸ್ ಆಡಳಿತವಿದ್ದ ಸಂದರ್ಭ. ಇದೀಗ ಸ್ಥಳದ ಕೊರತೆ ಇದ್ದ ಕಾರಣ ಕೊಂಚ ಹಿನ್ನಡೆಯಾಗಿದ್ದು, ಕೆಲವೇ ದಿನಗಳಲ್ಲಿ ಈ ತ್ಯಾಜ್ಯ ರಾಶಿಗೆ ಮುಕ್ತಿ ನೀಡುವ ಭರವಸೆಯನ್ನ ವ್ಯಕ್ತಪಡಿಸಿದರು. ಏನು ಬಿಜೆಪಿ ಆಡಳಿತದ ವಿಷಯದಲ್ಲಿ ಬಹುಶಃ ಇಲ್ಲ ಸಲ್ಲದ ಒಳ್ಳೆಯ ರೀತಿಯಲ್ಲಿ ಆಡಳಿತ ನಡೆಸುವಂಥ ಈ ಒಂದು ಗ್ರಾಮ ಪಂಚಾಯತಿಗೆ ಒಂದು ಕೆಟ್ಟ ಹೆಸರು ಬರಬೇಕು ಎನ್ನುವ ಇಲ್ಲ ಸಲ್ಲದ ಆರೋಪವನ್ನು ಮಾಡುವುದರೊಂದಿಗೆ ನಿನ್ನೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ನಮಗೆಲ್ಲ ತಿಳಿದಿರುತ್ತದೆ, ಪಡುಬಿದ್ರಿ ನಾಗರಿಕರು ಅದರಲ್ಲಿ 10 ಜನ ಸಹ ಇರಲಿಲ್ಲ. ಬೇರೆ ಬೇರೆ ಊರುಗಳಿಂದ ತಂದು ಕನಿಷ್ಠ ಒಂದು 50 ಜನರಷ್ಟು ಬಂದು ಇಲ್ಲ ಸಲ್ಲದ ಆರೋಪ, ಅವರಿಲ್ಲದಂಥ ಆರೋಪವನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬಹುಶಃ ಒಂದು ಕಟ್ಟಡದ ಬಗ್ಗೆ ವಿಷಯವನ್ನು ಒಂದು ಸದಸ್ಯರು ಇಟ್ಟಿದ್ದಾರೆ. ಬಹುಶಃ ಪತ್ರಕರ್ತರ ಗಮನಕ್ಕೆ ತರ್ತೇನೆ. ರಾಷ್ಟ್ರೀಯ ಹೆದ್ದಾರಿ 66 ಅಗಲೀಕರಣ ಆಗುವ ಸಮಯದಲ್ಲಿ ಒಂದು 5-6 ವರ್ಷದ ಹಿಂದೆ ನಮ್ಮ ಏನು ಗ್ರಾಮ ಪಂಚಾಯತ್ ನಿರ್ಮಿಸಿದಂಥ 8 ಅಂಗಡಿ ಗೋಡೆಗಳು ಕಡೆ ಹೋಗಿರ್ತದೆ ಮತ್ತು ಸ್ವಲ್ಪ ಜಾಗವು ನಮ್ಮ ಹೈವೇಗೆ ಹೋಗಿರ್ತದೆ. ಇಡದೆ ಅಡಗೆ ಯಾವುದೂ ಇಲ್ಲ. ಕ್ರಿಯಾ ಯೋಜನೆಯಲ್ಲಿ ಹೆಚ್ಚುವರಿ ಕ್ರಿಯಾ ಯೋಜನೆ ಅಂತ ಉಂಟು. ಪ್ರತಿ ವರ್ಷದ ಅಧ್ಯಕ್ಷರು ಸಹ ಚಿಕ್ಕ ಪುಟ್ಟ ಕೆಲಸ ಕಾರ್ಯಗಳನ್ನು ನೋಡಿ ಅವರಿಗೂ ನಾವು ಎಷ್ಟು ಕೊಟ್ಟಿದ್ದೇವೆ ಅಂತ ನಮ್ಮಲ್ಲಿ ತುರ್ತಾಗಿ ಮಾಡಬೇಕಾಗ್ತದೆ. ಕೆಲವರ ಕಡೆಯಲ್ಲಿ ಮೋರಿ ಕುಸಿಯುತ್ತದೆ, ಕೆಲವು ಕಡೆಯಲ್ಲಿ ಮಣ್ಣಾಗಬೇಕಾಗ್ತದೆ, ಕೆಲವು ಕಡೆಯಲ್ಲಿ ಪೈಪ್ ಹೊಡೆಸಬೇಕಾಗ್ತದೆ. ಇದಕ್ಕೆ ಅಧ್ಯಕ್ಷರಲ್ಲಿ ತುರ್ತಾಗಿ ಅದು ತುರ್ತಂತ ನಾವು ಒಂದು ಹೆಚ್ಚುವರಿ ಅಂತ ಒಂದು ಫಂಡ್ ಇಡ್ತೇವೆ ಕ್ರಿಯಾ ಯೋಜನೆ ತಯಾರಿಸುವಾಗ. ಆ ಹೆಚ್ಚುವರಿ ಕ್ರಿಯಾ ಯೋಜನೆಯಿಂದ ನಾವು ಕೊಡ್ತೇವೆ. ಅದರಲ್ಲಿ ಯಾವುದೇ ಪಕ್ಷಪಾತ ಮಾಡಲಿಲ್ಲ. ಇಲ್ಲಿ ನಮ್ಮಲ್ಲಿ ಲಿಖಿತವಾಗಿ ಉಂಟು. ಒಂದು 2-3 ಲಕ್ಷ ಅವರಿಗೆ ಹೆಚ್ಚಿನ ಅದರ ಉಪಯೋಗ ಪಡೆದದ್ದು ಕಾಂಗ್ರೆಸ್ ಬೆಂಬಲಿತ ಸದಸ್ಯರೇ. ಬಿಜೆಪಿ ಬೆಂಬಲಿತ ಸದಸ್ಯರು ಅದರ ಉಪಯೋಗ ಪಡೆದದ್ದು ಕಮ್ಮಿ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಶಿಕಾಂತ್ ಪಡುಬಿದ್ರಿ ಅವರು ಮಾತನಾಡಿ, ಇದೊಂದು ಅರ್ಥವಿಲ್ಲದ ಪ್ರತಿಭಟನೆ. ಅದರಲ್ಲೂ ಸರ್ಕಾರಿ ಅಧಿಕಾರಿಯೋರ್ವರನ್ನ ಏಕವಚನದಲ್ಲಿ ಸಾರ್ವಜನಿಕವಾಗಿ ಬೈದಿರುವ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ನಡೆ ಖಂಡನೀಯವೆಂದು ಹೇಳಿದರು. ಬಿಜೆಪಿ ಮುಖಂಡ ಪ್ರಕಾಶ್ ಶೆಟ್ಟಿ ಅವರು ಮಾತನಾಡಿ, ವಾಣಿಜ್ಯ ಸಂಕೀರ್ಣದ ಗುತ್ತಿಗೆಯನ್ನ ಗ್ರಾಮ ಪಂಚಾಯತ್ ಸದಸ್ಯರು ಗುತ್ತಿಗೆದಾರರು ಆಗಿರುವ ನವೀನ್ ಎನ್ ಶೆಟ್ಟಿ ಎಂಬುವರಿಗೆ ನೀಡಿದ್ರೆ ಈ ಪ್ರತಿಭಟನೆಯೇ ನಡೆಯುತ್ತಿರಲಿಲ್ಲ. ಇದು ಕೇವಲ ಗುತ್ತಿಗೆಗಾಗಿ ನೀಡಿದ ಪ್ರತಿಭಟನೆಯಾಗಿದೆ. ಈ ಹಿಂದೆ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಇದೇ ಗ್ರಾಮ ಪಂಚಾಯತ್ ಸದಸ್ಯ ಗುತ್ತಿಗೆ ಪಡೆದು ಕಟ್ಟಿದ್ದ SLRM ಘಟಕ ಕಟ್ಟಡಕ್ಕೆ 20 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದ್ದು, ಆ ಕಟ್ಟಡ ಮೇಲ್ನೋಟಕ್ಕೆ 5 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಆಗದು. ಅಂತಹ ಸ್ಥಿತಿಯಲ್ಲಿ ಈ ವಾಣಿಜ್ಯ ಸಂಕೀರ್ಣ ಗುತ್ತಿಗೆ ನೀಡಿದರೆ ಜನರ ತೆರಿಗೆ ಹಣಕ್ಕೆ ದೇವರೇ ಗತಿ ಎಂದು ಹೇಳಿದರು. ಈ ವೇಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಯಶೋಧ ಪೂಜಾರಿ, ಕಾಂಗ್ರೆಸ್ ಸದಸ್ಯರು ಹೊರತುಪಡಿಸಿ ಬಹುತೇಕ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಬಿಜೆಪಿಯ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು.